ನನ್ನನ್ನು ಅರೆಸ್ಟ್ ಮಾಡಿದ್ರೆ ತುಂಬಾ ಸಂತೋಷ. ಅರೆಸ್ಟ್ ಆಗದೆ ತುಂಬಾ ಸಮಯ ಆಗಿದೆ. ಅರೆಸ್ಟ್ ಮಾಡುವುದಾದ್ರೆ ಮಾಡಲಿ, ಅದರಲ್ಲಿ ನನಗೆ ಗಡಿಬಿಡಿ ಏನೂ ಇಲ್ಲ. ಮಂಗಳೂರು ವಿವಿ ಮಂಗಳ ಸಭಾಂಗಣದಲ್ಲಿ ಗಣೇಶೋತ್ಸವ ಮಾಡಿಯೇ ಸಿದ್ಧ ಎಂದು ಆರ್ಎಸ್ಎಸ್ ಮುಖಂಡ, ದಕ್ಷಿಣ ಮಧ್ಯ ಕ್ಷೇತ್ರೀಯ ಕಾರ್ಯಕಾರಿಣಿ ವಿಶೇಷ ಆಹ್ವಾನಿತ ಸದಸ್ಯ ಹಾಗೂ ವಿವೇಕಾನಂದಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹೇಳಿದ್ದಾರೆ. ಮಂಗಳೂರು ವಿವಿ ಗಣೇಶೋತ್ಸವಕ್ಕೆ ವಿರೋಧ ಹಾಗೂ ಸ್ಟಾಲಿನ್ ಹೇಳಿಕೆ ಖಂಡಿಸಿ ಸಂಘ ಪರಿವಾರ ವತಿಯಿಂದ ಅಸೈಗೋಳಿ ಮೈದಾನದಲ್ಲಿ ನಡೆದಂತಹ ಸಾಮೂಹಿಕ ಭಜನಾ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಮಂಗಳೂರು ವಿವಿ ಗಣೇಶೋತ್ಸವ ವಿಚಾರದಲ್ಲಿ ಹೊರಗಿನವರು ಕೈ ಹಾಕುವುದು ಬೇಡ ಎಂದು ಸ್ಪೀಕರ್ ಯುಟಿ ಖಾದರ್ ನೀಡಿದಂತಹ ಹೇಳಿಕೆಯನ್ನ ಉಲ್ಲೇಖಿಸಿ ಡಾಕ್ಟರ್ ಪ್ರಭಾಕರ್ ಭಟ್, ಹೊರಗಿನವರು ಅಂದ್ರೆ ಯಾರು? ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಇರುವವರೇ, ನಾವೆಲ್ಲರೂ ಗಣೇಶನ ಭಕ್ತರೇ ಅಲ್ವಾ? ಒಳಗಿರುವವರು ಅಂದ್ರೆ ವಿದ್ಯಾರ್ಥಿಗಳು, ಅವರು ಬೇರೆ ಬೇರೆ ಜಾಗದಿಂದ ಬಂದವರು, ಇದರಲ್ಲಿ ಹೊರಗಿನವರು ಅಂತ ಇಲ್ಲ. ನಾವೆಲ್ಲರೂ ವಿವಿ ಗಣೇಶೋತ್ಸವಕ್ಕೆ ಬಂದೇ ಬರ್ತೇವೆ, ಅಲ್ಲಿ ಇರ್ತೇವೆ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಎಂದು ಹೇಳಿದರು. ಯಾವ ದೇವರನ್ನು ಬೇಕಾದ್ರೆ ಪೂಜೆ ಮಾಡಬಹುದು ಅಂತ ಏನು ಅಂತ ಎಲ್ಲರಿಗೂ ಒಂದು ಸ್ವಾತಂತ್ರ್ಯವನ್ನು, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟವನು ಹಿಂದೂ. ಇಲ್ಲದ್ರೆ ಇಲ್ಲಿ ಮುಸಲ್ಮಾನರು ಇರ್ತಾರ ಅಥವಾ ಕ್ರಿಶ್ಚಿಯನ್ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಅವರಿಗೂ ಅವಕಾಶ ಮಾಡಿಕೊಡ್ತೇವೆ. ನಿಮ್ಮ ದೇವರನ್ನು ನೀವು ಪೂಜೆ ಮಾಡಿ, ನಮ್ಮ ದೇವರನ್ನು ನಾವು ಪೂಜೆ ಮಾಡ್ತೇವೆ. ನಿಮ್ಮ ದೇವರನ್ನು ಪೂಜೆ ಮಾಡಲಿಕ್ಕೆ ನಮ್ಮ ಅಡ್ಡಿ ಇಲ್ಲ. ನೀವು ನಮ್ಮನ್ನು ವಿರೋಧ ಮಾಡಬಾರ್ದು. ನಾವು ಮಾಡುವಂಥ ದೇವರ ಪೂಜೆಗೆ ನೀವು ಅಡ್ಡಿ ಮಾಡಬಾರ್ದು. ಇದು ಹಿಂದೂ ಮೆಜಾರಿಟಿ ಇರುವಂಥ ಒಂದು ಸಂಸ್ಥೆ ಇದು. ಅಲ್ಲಿ ದೇವರನ್ನು ಪೂಜೆ ಮಾಡಿದರೆ ತಪ್ಪೇನಾಗುದು? ಯಾರಿಗಾರು ನಾವು ಬೈದುವ ಅಥವಾ ಇನ್ನೊಂದು ಯಾರಿಗಾರು ಅನ್ಯಾಯ ಮಾಡಿದ್ವು? ಧಾರ್ಮಿಕ ಜಾಗೃತಿ ಬೆಳಿಬೇಕು ಅಂತ. ಧಾರ್ಮಿಕ ಜಾಗೃತಿ ಬೆಳಿಲಿಕ್ಕೆ ಶಿಕ್ಷಣ ಸಂಸ್ಥೆಯವರು ಕೆಲಸ ಮಾಡಬೇಕು. ಇವತ್ತು ಅದೇ ಸಮಸ್ಯೆ ಆಗಿರೋದು. ಸೆಕ್ಯುಲರ್ ಹೆಸರಿಂದ ಹಿಂದೂಗಳಿಗೆ ತೊಂದರೆ ಆಗಿದೆ. ಹಿಂದೂ ಧಾರ್ಮಿಕ ಚಿಂತನೆಗಳಿಗೆ, ಹಿಂದೂ ಸಾಂಸ್ಕೃತಿಕ ಚಿಹ್ನೆಗಳಿಗೆ, ಹಿಂದೂ ಜೀವನ ಮೌಲ್ಯಗಳಿಗೆ ತೊಂದರೆ ಆಗಿದೆ ಇವತ್ತು. ಅದಕ್ಕೋಸ್ಕರ ಅದನ್ನು ಜಾಗೃತಿ ಮಾಡುವುದು ಹಂತದಲ್ಲಿ. ಅದು ಶಾಲೆಯಿಂದ ಮೊದಲು ಇರಲಿಲ್ವಾ? ಎಲ್ಲ ಶಾಲೆಗಳಲ್ಲಿ ಭಜನೆ ಇರಲಿಲ್ವಾ? ಯಾಕೆ ತೆಗೆದರು ಇವರು ಭಜನೆಯನ್ನು? ಅಕಸ್ಮಾತ್ ಮುಸಲ್ಮಾನ್ ಇದ್ದಾನೆ, ತಪ್ಪ, ಮುಸಲ್ಮಾನ ಏನಾದ್ರು ಭಜನೆ ಮಾಡಿದ, ಏನು ಸಮಸ್ಯೆ ಏನು? ಅವನಿಗೆ ಕಳ್ಕೊಳ್ಳಿಕ್ಕೆ ಏನಿದೆ? ನಾವು ಅವರ ದೇವರನ್ನು ಒಪ್ಕೊಳ್ತೇವೆ ಅಂತ ಅವರು ಒಪ್ಕೊಳ್ಳಿ. ಎಲ್ಲರ ದೇವರನ್ನು ಏನು ಸಮಸ್ಯೆ ಏನು ಅವರಿಗೆ? ಅವರ ಮಸೀದಿಯಲ್ಲಿ ಅಲ್ಲನೇ ಪೂಜೆ ಮಾಡಲಿ, ಮನೆಯಲ್ಲಿ ಅಲ್ಲನೇ ಪೂಜೆ ಮಾಡಲಿ. ಇಲ್ಲಿ ಒಂದು ಸಾಮಾಜಿಕ, ಒಂದು ರಾಷ್ಟ್ರ ಧರ್ಮ ಅಂತ ಇದೆ. ರಾಷ್ಟ್ರ ಧರ್ಮ ಬೇರೆ, ಆ ರಾಷ್ಟ್ರ ಧರ್ಮದಲ್ಲಿ ಇದು. ಅದಕ್ಕೋಸ್ಕರ ರಾಷ್ಟ್ರ ಧರ್ಮ ಯಾವುದಿದೆ ಅದು ಎಲ್ಲರಿಗೆ ಗೌರವ ಕೊಡುವಂಥ ಒಂದು ಧರ್ಮ.